ಪ್ರಸ್ತುತ ಎಲ್ಲೆಡೆ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಒಟ್ಟು 8 ಜಿಲ್ಲೆಗಳನ್ನು ಹಾಟ್ಸ್ಪಾಟ್ಗಳಾಗಿ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಲ್ಲಿ ಪೊಲೀಸರು ಇದೀಗ ಬಂದೋಬಸ್ತ್ ವ್ಯವಸ್ಥೆಯನ್ನ ಬಿಗುಗೊಳಿಸಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಂಚರಿಸುವಂತಹ ಎಲ್ಲ ವಾಹನಗಳನ್ನ ಪೊಲೀಸರು ಸೂಕ್ತ ತಪಾಸಣೆ ನಡೆಸಿ ಸಂಚಾರಕ್ಕೆ ಅನುಮತಿ ನೀಡ್ತಾ ಇದ್ದಾರೆ. ಹಲವು ಮಂದಿ ಅನಗತ್ಯವಾಗಿ ಸಂಚರಿಸ್ತಾ ಇದ್ದು ಇಂತಹ ವಾಹನಗಳಿಗೆ ಪೊಲೀಸರು ಕಡಿವಾಣ ಹಾಕ್ತಿದ್ದಾರಲ್ಲದೆ ಇಂದು ಕೂಡ ಹಲವು ವಾಹನಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಜಿಲ್ಲೆಯನ್ನ ಹಾಟ್ಸ್ಪಾಟ್ ಆಗಿ ಗುರುತಿಸಿರುವಂತಹ ಕಾರಣ ಪೊಲೀಸ್ ಕ್ರಮ ಇನ್ನಷ್ಟು ಕಟ್ಟುನಿಟ್ಟಾಗಿ ಇರಲಿದೆ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮೊನ್ನೆ ಫಸ್ಟ್ ಕ್ಲಾಸ್